ಜಲಜೀವನ್ ಮಿಷನ್ ಅಡಿ ನಡೆಸುತ್ತಿರುವ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡುವಂತೆ ಶಾಸಕ ಎಂವಿ ವೀರಭದ್ರಯ್ಯ ಸೂಚಿಸಿದರು. ಮಧುಗಿರಿ ತಾಲೂಕಿನ ಕಸಬಾ ವ್ಯಾಪ್ತಿಯ ಕಂಬದಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ 49 ಲಕ್ಷ ರೂಪಾಯಿ ವೆಚ್ಚದ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಗ್ರಾಮದ ಪ್ರತಿ ಮನೆಗೂ ಕೊಳಾಯಿ ನೀರು ಸರಬರಾಜು ಮಾಡಲಾಗುತ್ತದೆ. ಯಾದಗಿರಿ ಮೂಲದ ಗುತ್ತಿಗೆದಾರ ಬಸವರಾಜ ಗೌಡ ಅವರು ಆನ್ಲೈನ್ ಮೂಲಕ ಟೆಂಡರ್ ಪಡೆದಿದ್ದು ಉತ್ತಮವಾದ ಕಾಮಗಾರಿಯನ್ನು ನಡೆಸುವಂತೆ ಸೂಚಿಸಿದರು. ಪುರಸಭಾ ಸದಸ್ಯರಾದ ಎಂಆರ್ ಜಗನ್ನಾಥ್, ಎಂಎಸ್ ಚಂದ್ರಶೇಖರ್ ಬಾಬು, ಜೆಡಿಎಸ್ ಮುಖಂಡ ತುಂಗೋಟಿ ರಾಮಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾಗಭೂಷಣ್, ಗುಂಡಗಲ್ಲು ಶಿವಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್, ರವೀಶ್ ಆರಾಧ್ಯ, ತಿಮ್ಮಣ್ಣ, ಡಿವಿಹಳ್ಳಿ ಪ್ರಭು, ಎಇಇ ರಾಮದಾಸು ಹಾಗೂ ಗ್ರಾಮಸ್ಥರು ಇದ್ದರು. ವರದಿ ಅಬೀದ್, ಮಧುಗಿರಿ. ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು 49 ಲಕ್ಷಕ್ಕೆ ಟೆಂಡರ್ ಕರೆದು ಇವತ್ತು ಅವರೇನೋ ಮೈನಸಲ್ಲಿ ಹಾಕಿ 43 ಲಕ್ಷಕ್ಕೆ ನಿಂತಿದೆ. 43 ಲಕ್ಷಕ್ಕೆ ಅವ್ರು 49 ಲಕ್ಷದ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಅವ್ರ ಹಣೆ ಬರ ಮಾಡ್ತಾರೆ. ಇದೊಂದು ದೊಡ್ಡ ಏನು ಎಷ್ಟು ಸಾವಿರ ಅಡಿ 25,000 ಲೀಟ್ರು ಒಳ್ಳೆ ಜಾಗ ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಎಲಿವೇಟೆಡ್ ಪ್ಲೇಸ್ನಲ್ಲಿದೆ, ಒಳ್ಳೆ ರೀತಿಯಲ್ಲಿ ಮೊದಲೆಲ್ಲ ಮಾಡಿದ್ದೀರಾ, ಮಾಡಿ ಅನುಭವ ಇದೆಯಾ? ಬಸವರಾಜು ಅಂತಲ್ಲ, ಬಸವರಾಜ್ ಗೌಡರಿಗೆ ಅವರು ಆನ್ಲೈನ್ ಮುಖಾಂತರ ಟೆಂಡರ್ ನಿಂತಿದೆ. ಇದು ಬಹಳ ಮುಖ್ಯವಾದಂಥ ಕಾಮಗಾರಿ. ಕಂಬಗಳ್ಳಿ ಗ್ರಾಮದ ಪ್ರತಿಯೊಂದು ಮನೆಗೂ ನೀರು ಕೊಡ್ತಕ್ಕಂಥ, ನಲ್ಲಿಯನ್ನು ಒದಗಿಸ್ತಕ್ಕಂಥ ಕಾಮಗಾರಿ. ಬಸವರಾಜ್ ಅವರು ಇದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನೆನೆಸ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಡ್ಬೇಕು. ನಮಗೆ ಅರ್ಥ ಆಯ್ತಾ? ತುಂಬ ಚೆನ್ನಾಗಿ ಕಾಮಗಾರಿಯನ್ನು ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಇಂಜಿನಿಯರ್ ಯಾರಿದ್ದಾರೆ, ನಮ್ಮ ರಾಮದಾಸ್ ಅವರು, ಅದನ್ನು ಸರಿಯಾದ ರೀತಿಯಲ್ಲಿ ಎಸ್ಟಿಮೇಟ್ ಪ್ರಕಾರ ಮಾಡಿಸ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಾರೆ. ಇದು ಭಾಳ ಪ್ರಮುಖವಾದಂಥ ಒಂದು ಕಾಮಗಾರಿ. ಅದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಓವರ್ ಹೆಡ್ ಟ್ಯಾಂಕ್ಗಳು 1 ವರ್ಷಕ್ಕೆ 2 ವರ್ಷಕ್ಕೆ ಸೋರ್ತಾ ಇರೋದು, ಆಮೇಲೆ ಅನುಪಯುಕ್ತ ಆಗ್ತಾ ಇರೋದನ್ನ ನಾವು ಕಂಡಿದ್ದೀವಿ. ಅದು ಆಗಬಾರ್ದು. ಒಳ್ಳೆ ರೀತಿಯಲ್ಲಿ ಕಾಮಗಾರಿನ ಕ್ವಾಲಿಟಿನ ಮೇಂಟೈನ್ ಮಾಡಿ